ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ವರ್ಷ ಸಂಭವಿಸಿದ ಭಾರೀ ಪ್ರವಾಹ ಹಾಗೂ ಭೂಕುಸಿತದ ಸಂದರ್ಭ ಕಾಳಜಿ ಫಂಡ್ ಹೆಸರಿನಲ್ಲಿ ಸಾರ್ವಜನಿಕರಿಂದ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಲಾಗಿದೆ. ಇದೀಗ 1 ವರ್ಷ ಕಳೆದರೂ ಅದರಿಂದ ಯಾರಿಗೂ ₹1 ಕೂಡ ವಿತರಿಸಿಲ್ಲ. ಇದರಲ್ಲಿ ಭಾರೀ ಅವ್ಯವಹಾರವಾಗಿದ್ದು ಈ ಬಗ್ಗೆ ತನಿಖೆ ಆಗಬೇಕು ಅಂತ ಮಾಜಿ ಶಾಸಕ ಕೆ ವಸಂತ್ ಬಂಗೇರ ಒತ್ತಾಯಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವಾಹಕ್ಕೆ ಸಿಲುಕಿದವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳು ಸಂಗ್ರಹವಾಗಿದೆ. ಅದಲ್ಲದೆ ಲೋಡುಗಟ್ಟಲೆ ಅಕ್ಕಿ, ದಿನಬಳಕೆಯ ಸಾಮಗ್ರಿಗಳು, ದನಗಳಿಗೆ ಮೇವು ಸಂಗ್ರಹವಾಗಿದೆ. ಆದರೆ ಇವೆಲ್ಲ ಏನಾದವು, ಯಾರಿಗೆ ಹಂಚಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇದರ ವಿತರಣೆಯಲ್ಲೂ ಅವ್ಯವಹಾರವಾಗಿದೆ. ಇವೆಲ್ಲದರ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಮುಖ್ಯಮಂತ್ರಿಗೆ, ರಾಜ್ಯಪಾಲರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದೇನೆ ಅಂತ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಸಮಿತಿಗೆ ಕಾಳಜಿ ರಿಲೀಫ್ ಫಂಡ್ ಅಂತ ಹೇಳುವಂಥ ಹೆಸರನ್ನು ಅವರು ಇಟ್ಟಿದ್ದಾರೆ. ಈ ಸಮಿತಿಗೆ ಎಷ್ಟು ಕೋಟಿ ರೂಪಾಯಿ ಬಂದಿದೆ, ಯಾವ ಸಂತ್ರಸ್ತರಿಗೆ ಇದನ್ನು ಪಾವತಿಯಾಗಿದೆ, ಇಲ್ಲಿ ಎಷ್ಟು ಕೋಟಿ ಉಳಿದಿದೆ ಹೇಳುವಂಥದ್ದು ಯಾವುದೂ ಲೆಕ್ಕಾಚಾರ ಇಲ್ಲ. ಅಂತೂ ಈ ಸಮಿತಿಯನ್ನು ರಚನೆ ಮಾಡಬೇಕಿದ್ದು ಸರ್ಕಾರ ಅಟ್ಲೀಸ್ಟ್ ಮಾಡುವಂಥದ್ದು ಇದ್ದರೂ DC ಅವರ ಪರ್ಮಿಷನ್ ಪಡೆಯಬೇಕು. DC ಅವರ ಪರ್ಮಿಷನನ್ನು ಪಡೆಯದೆ ಈ ಸಮಿತಿ ರಚನೆ ಆಗಿದೆ. ಕೋಟಿಗಟ್ಟಲೆ ರೂಪಾಯಿ ಸಂಗ್ರಹ ಆಗಿದೆ. ಎಷ್ಟೋ ಲೋಡು ಸಾರ್ವಜನಿಕರಿಂದ ಅಕ್ಕಿ, ಬಟ್ಟೆ, ದಿನಸಿ ಸಾಮಾನು, ಸಾಬೂನು, ಬೇರೆ ಬೇರೆ ವಸ್ತು, ಇಂಥದ್ದೆಲ್ಲ ಏನೇನು ಸಾಮಗ್ರಿಗಳುಂಟು ಎಲ್ಲ ಬಂದಿವೆ. ಅದನ್ನು ಯಾರಿಗೆ ಹಂಚಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಕೆಲವು ಕಡೆ ಲೋಡ್ ಬಂದು ಕೆಲವರು ಮನೆಯಲ್ಲಿ ದಾಸ್ತಾನು ಮಾಡಿಟ್ಟಿದ್ದಾರೆ. ದನದ ಹಿಂಡಿ ಮತ್ತು ಬೈಗೂರು ಇದು ಕೂಡ ಎಲ್ಲೆಲ್ಲಿ ದಾಸ್ತಾನು, ಯಾರಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಇದನ್ನು ಕೇಳುವ ಗತಿಯೇ ಇಲ್ಲ. ನಾನು ಪತ್ರಿಕೆಯನ್ನು ಹೇಳಿಕೆ ಕೊಟ್ಟೆ. DC ಅವರು ಕೇಳಲಿಲ್ಲ, ತಹಶೀಲ್ದಾರರು ಕೇಳಲಿಲ್ಲ, AC ಅವರು ಕೇಳಲಿಲ್ಲ, ಆಚೆಯಿಂದ ಮುಖ್ಯಮಂತ್ರಿಗಳು ಕೇಳಲಿಲ್ಲ, ಗವರ್ನರು ಕೇಳಲಿಲ್ಲ. ಈ ರೀತಿ ಸಾರ್ವಜನಿಕರ ಹಣವನ್ನು ಪೋಲ್ ಮಾಡುವಂಥದ್ದು ಸರಿಯಲ್ಲ. ಇದಕ್ಕೆ ಎಲ್ಲದಕ್ಕೂ ಸರ್ಕಾರದ ಒಂದು ಹತೋಟಿ ಬೇಕು. ಹತೋಟಿ ಇಲ್ಲದೆ, ಸರ್ಕಾರದ ಅನುಮತಿ ಇಲ್ಲದೆ ಈ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ಆಗೋದಿಲ್ಲ.